ಸಾರ್ವಜನಿಕರು ಸಮಸ್ಯೆ ಹೇಳಿಕೊಂಡು ಪೊಲೀಸ್ ಠಾಣೆಗೆ ಬಂದಾಗ ಪೊಲೀಸರು ಅವರಿಗೆ ಸಮರ್ಪಕವಾಗಿ ಸ್ಪಂದನೆ ನೀಡಬೇಕು. ದಲಿತ ಕಾಲೋನಿಗಳಿಗೆ ಹಿರಿಯ ಅಧಿಕಾರಿಗಳು ಹಾಗೂ ಬೀಟ್ ಸಿಬ್ಬಂದಿ ಗಸ್ತು ಮಾಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಋಷಿಕೇಶ್ ಸೋನಾವಣೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ಸಭಾಭವನದಲ್ಲಿ ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ದಲಿತ ಕುಂದುಕೊರತೆ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಅಹವಾಲುಗಳನ್ನು ಆಲಿಸಿದರು. ದಲಿತ ನಾಯಕ ಸದಾಶಿವ ಉರ್ವಸ್ಟೂರ್ ಎಂಬುವರು ಕೆಲ ಠಾಣೆಗಳಲ್ಲಿ ದಲಿತರು ದೂರು ನೀಡಲು ಹೋದಾಗ ಅಗೌರವ ತೋರಿಸಲಾಗುತ್ತಿದೆ ಎಂದರು. ಇದಕ್ಕೆ ಪ್ರತಿಕ್ರಿಯಿಸಿದ ಎಸ್ಪಿ, ಪ್ರಸಕ್ತ ಎಲ್ಲಾ ಠಾಣೆಗಳಲ್ಲೂ ಸಿಸಿಟಿವಿ ಕ್ಯಾಮೆರಾ, ನೀರಿನ ವ್ಯವಸ್ಥೆ, ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಸಮರ್ಪಕವಾಗಿದೆ. ಹಾಗಿರುವಾಗ ಯಾರೇ ದೂರು ನೀಡಲು ಬಂದರೂ ಯಾವುದೇ ಸಮಸ್ಯೆ ಎದುರಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಆದಾಗ್ಯೂ ಸಮಸ್ಯೆಯಾದಲ್ಲಿ ನನಗೆ ಅಥವಾ ಎಎಸ್ಪಿಗೆ ಕರೆ ಮಾಡಿದರೆ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಲಾಗುವುದೆಂದು ಹೇಳಿದರು. ನೀವು ಈ ರೀತಿ ಡಿಸ್ರೆಸ್ಪೆಕ್ಟ್ಫುಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಲ್ಲಿ, ಈ ರೀತಿ ನಿಮ್ಮ ಗಮನಕ್ಕೆ ಬಂದಲ್ಲಿ ದಯವಿಟ್ಟು ನಮಗೆ ತಿಳಿಸಿ, ನಾವು ಅದನ್ನು ಆವಾಗಲೇ ವೆರಿಫೈ ಮಾಡ್ತೀವಿ. ಪಾಯಿಂಟ್ ನಂಬರ್ 2, ಎಲ್ಲ ಠಾಣೆಗಳಲ್ಲಿ ಕೂರುವಂಥ ವ್ಯವಸ್ಥೆ ಇದೆ. ನಾವೀಗ ನಮ್ಮ DSPಗಳಿಗೆ ಸಹ ಹೇಳಲಾಗಿದೆ, ಕೆಲವು ಠಾಣೆಗಳು ನೋಡ್ಬೋದು, ಒಂದು ವಾಟರ್ ಡಿಸ್ಪೆನ್ಸರ್, ನೀರಿನ ವ್ಯವಸ್ಥೆ ಮತ್ತು ಎಲ್ಲ ಚೇರ್ಸ್ ಹಾಕಿರ್ತೀವಿ ಹೊರಗಡೆ ಕೂರಕ್ಕೆ. ಯಾರು ಬಂದ ನಂತರ ಠಾಣೆ ಒಳಗಡೆ ಕೂರಿಸೋದಕ್ಕಿಂತ ಹೊರಗಡೆ ಒಂದು ಶೇಡ್ ಮಾಡಿ ಕೂರುವಂಥ ವ್ಯವಸ್ಥೆ ಇದೆ. ನೀವು ಒಂದು ಬಂಟ್ವಾಳ ಹೋಗಿ, ಉಪ್ಪಿನಂಗಡಿ ಹೋಗಿ, ಬೆಳ್ತಂಗಡಿ ಹೋಗಿ, ಎಲ್ಲ ಕಡೆ ನೀವು ನೋಡಿ ಶೇಡ್ ಹಾಕಿದ್ದಾರೆ, ಕೂರುವಂಥ ವ್ಯವಸ್ಥೆ ಇದೆ. ಕೊಪ್ಪಳದಲ್ಲಿ ದಲಿತ ಕುಟುಂಬದ ಮಗುವೊಂದು ದೇವಸ್ಥಾನ ಪ್ರವೇಶಿಸಿದ ಪ್ರಕರಣಕ್ಕೆ ಸಂಬಂಧಿಸಿ ದಂಡ ವಿಧಿಸಿದ ಪ್ರಕರಣವನ್ನು ಸಭೆಯಲ್ಲಿ ದಲಿತ ನಾಯಕರು ಖಂಡಿಸಿದರು. ಧಾರ್ಮಿಕ ಕ್ಷೇತ್ರಗಳಲ್ಲಿ ದಲಿತರ ಅವಹೇಳನ, ನಿಂದಿಸುವ ಪ್ರಕರಣಗಳು ನಡೆಯುತ್ತಿರುತ್ತದೆ. ಜಿಲ್ಲೆಯಲ್ಲಿ ಇಂತಹ ಪ್ರಕರಣಗಳಿಗೆ ಅವಕಾಶ ನೀಡಬಾರದು ಎಂದು ದಲಿತ ನಾಯಕರು ಆಗ್ರಹಿಸಿದರು. ಈ ಸಂದರ್ಭ ಪ್ರತಿಕ್ರಿಯಿಸಿದ ಎಸ್ಪಿ, ನಮ್ಮಲ್ಲಿ ಅಂತಹ ಪ್ರಕರಣಗಳು ಇದುವರೆಗೆ ವರದಿಯಾಗಿಲ್ಲ. ಇಂತಹ ವಿಷಯದಲ್ಲಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಸುಳ್ಯ ತಾಲೂಕಿನ ಪಂಜದಲ್ಲಿ ತನ್ನಲ್ಲಿ ಎಲ್ಲಾ ರೀತಿಯ ದಾಖಲೆಗಳು ಸುವ್ಯವಸ್ಥಿತವಾಗಿದ್ದರೂ ವ್ಯಕ್ತಿಯೊಬ್ಬರು ವಿನಾಕಾರಣ ಸುಳ್ಳು ದೂರು ನೀಡುತ್ತಿರುವ ಬಗ್ಗೆ ಹೋಟೆಲ್ ಉದ್ಯಮ ನಡೆಸುತ್ತಿರುವ ಮೋನಪ್ಪ ನಾಯ್ಕ ಅವರು ಎಸ್ಪಿ ಅವರ ಗಮನಕ್ಕೆ ತಂದರು. ದೂರುದಾರನ ವಿರುದ್ಧವೇ ಪ್ರಕರಣ ದಾಖಲಿಸಲು ಪೊಲೀಸರಿಗೆ ಎಸ್ಪಿ ಸೂಚಿಸಿದರು. ಈ ವೇಳೆ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಶಿವಕುಮಾರ್ ಗುಣಹರೆ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.